ಹುಬ್ಬಳ್ಳಿಯಲ್ಲಿ ಶ್ರೀ ಸದ್ಗುರು ಚೆಸ್ ಮಾರ್ಟ್ ಹಾಗೂ ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಚೆಸ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ರಾಮಕೃಷ್ಣ ಆಶ್ರಮದ ಬುದ್ಧಿ ಯೋಗಾನಂದ ಸ್ವಾಮೀಜಿ, ವಿಶ್ವಮಾನ್ಯ ಪ್ರಶಸ್ತಿ ಪುರಸ್ಕೃತ ಸಂತೋಷ್ ಆರ್ ಶೆಟ್ಟಿ, ಸಾಂಬಾಜಿ ಕೆಲಾಲ ಹಾಗೂ ಕಿಮ್ಸ್ನ ಮಕ್ಕಳ ವೈದ್ಯರು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಸ್ಪರ್ಧೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಸುಮಾರು 250ಕ್ಕೂ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಗದು ಹಾಗೂ ಟ್ರೋಫಿಯನ್ನು ಕೊಡಲಾಯಿತು. ಮ್ಯೂಸಿಕಲ್ ಅಕಾಡೆಮಿ ಇವರು ನಡೆಸಿಕೊಟ್ಟಂಥ ಈ ಟೂರ್ನಮೆಂಟ್ಗೆ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ಇದು ಅತ್ಯಂತ ಅದ್ಭುತವಾದ ಕ್ರೀಡೆ. ನಮ್ಮ ದೇಶದ ಖ್ಯಾತಿಯನ್ನು ವಿಶ್ವನಾಥಂದವರು ವಿಶ್ವಾದ್ಯಂತ ಇದನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದ ಒಳ್ಳೆಯಾಗೆಂದು ನನ್ನ ಮಗನೂ ನಾನು ಸಹ ಕರ್ಕೊಂಬಂದಿದ್ದೇನೆ. ಇವತ್ತು ನಾನು ಸಹ ಮೂಲತಃ ಒಬ್ಬ ಚೆಸ್ ಪ್ಲೇಯರ್. ನಾನು ಆವಾಗ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತೇನೆ. ಇಲ್ಲಿ ಎಲ್ಲ ಬಂದಿರ್ತಂಥ ಮಕ್ಕಳನ್ನು ಸೋಲು ಗೆಲುವಿರಲಿ ಸಮಾನವಾಗಿ ಸ್ವೀಕರಿಸಿ ಎಲ್ಲರೂ ತಮ್ಮ ಇದರಿಂದ ಆಡಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾವು ಗದಗಿಂದ ಬಂದಿದ್ದೇನೆ ರೀ. ಗದಗ. ಹೌದು, ಮಲ್ಲಿಕಾರ್ಜುನ್ ಹಾಳ್ಕೆರೆ ಅಂತ. ನಾವು ಇಂದು ಇಲ್ಲಿ ಚೆಸ್ ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ. ಸೊ ಅಂಡರ್ 21 ಅಂದರೆ 21 ವರ್ಷದ ಒಳಗಿನವ್ರಿಗೆ ನಾವು ಟೂರ್ನಮೆಂಟ್ ನಡೆಸ್ತಾ ಇರೋದು. ಈಗ ನಾಳೆ ಓಪನ್ ಕ್ಯಾಟಗರಿ ಅಂತ ನಡೆಯುತ್ತೆ. 2 ದಿನದ ಈ ಇವೆಂಟಲ್ಲಿ ಸುಮಾರು 250 ಜನ ಪಾಲ್ಗೊಳ್ಳೋ ಒಂದು ಇದು ಇದೆ. ಸೊ ಹಾಗಾಗಿ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಒಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಾವು ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಎಲ್ಲರಿಗೂ